ನಿಮಗೇನಾದರೂ ಮುಖ ತಕ್ಷಣ ಗ್ಲೋ ಆಗಬೇಕು, ಯಾವುದೋ ಫಂಕ್ಷನ್ಗೆ ಹೋಗ್ಲಿಕ್ಕಿದೆ, ಮದುವೆಗೆ ಹೋಗ್ಲಿಕ್ಕಿದೆ, ಬ್ಯೂಟಿ ಪಾರ್ಲರ್ಗೆ ಹೋಗಲಿಕ್ಕೆ ಟೈಮ್ ಇಲ್ಲ, ಕೇವಲ ಅರ್ಧ ಗಂಟೆಯಲ್ಲಿ ಮುಖ ಹೊಳೆಯೋ ಥರ ಆಗಬೇಕು ಅಂತ ಇದ್ದರೆ ಈ ಬ್ಲೀಚಿಂಗ್, ನ್ಯಾಚುರಲ್ ಬ್ಲೀಚಿಂಗನ್ನು ಮನೆಯಲ್ಲೇ ಟ್ರೈ ಮಾಡಿ. ನೋಡಿದವರೆಲ್ಲ ಯಾಕ್ರಿ ಇಷ್ಟು ನಿಮ್ಮ ಮುಖ ಗ್ಲೋ ಆಗ್ತಾ ಇದೆ ಅಂತ ಕೇಳ್ತಾರೆ. ಅಷ್ಟು ಸೂಪರ್ ಆಗಿದೆ ಈ ಮನೆಮದ್ದು. ನಾನು ಇವತ್ತು ಹೇಳ್ಕೊಡ್ತಾ ಇರುವಂಥ ಮನೆಮದ್ದು ಇದೇನಂತಂದರೆ, ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ನಾವು ಮನೆಯಲ್ಲೇ ಮಾಡ್ಕೋಬೋದಾದಂತಹ ಒಂದು ಬ್ಲೀಚಿಂಗ್ ಅಥವಾ ಒಂದು ಸುಲಭವಾಗಿರುವಂಥ ಸ್ಕಿನ್ ವೈಟನಿಂಗ್ ಬ್ಯೂಟಿ ಟಿಪ್ಸ್. ಅದು ಯಾವುದೇ ನಾವು ಕೆಮಿಕಲ್ ಅಥವಾ ಏನು ಉಪಯೋಗ ಮಾಡದೆ, ಕೆಮಿಕಲಲ್ಲಿ ಉಪಯೋಗ ಮಾಡಿದರೆ ಏನು ಅಂತಂದರೆ ಒಂದ್ಸರಿ ನಿಮಗೆ ಸೂಪರ್ ಗ್ಲೋ ಸಿಗುತ್ತೆ, ಆದರೆ ಪರ್ಮನೆಂಟಾಗಿ ನಿಮಗೆ ಅದರ ಇಂಪ್ಯಾಕ್ಟ್ ಇರಲ್ಲ. ಅದೇ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಮಾಡಿದರೆ ಸೂಪರ್ ಆಗಿರುವಂಥ ಗ್ಲೋ ನಮಗೆ ಯಾವಾಗಲೂ ಇರುತ್ತೆ. ಇದನ್ನ ಮಾಡೋದಕ್ಕೆ ಮೊದಲು ಒಂದು ಆಲೂಗಡ್ಡೆನ ನೀವು ಸಿಪ್ಪೆ ತೊಳ್ಕೊಂಡು ಅರ್ಧ ಕಟ್ ಮಾಡಿ ಅದನ್ನ ತುರಿದುಕೊಂಡು ಈ ಥರ ಅದನ್ನ ಬಟ್ಟೆಯಲ್ಲಿ ಹಾಕಿಬಿಟ್ಟು, ಕ್ಲೀನಾಗಿರುವಂಥ ಬಟ್ಟೆಯಲ್ಲಿ ಹಾಕಿಬಿಟ್ಟು ಈ ಥರ ರಸನ ಹಿಂಡ್ಕೊಳ್ಳಿ. ಈ ಆಲೂಗಡ್ಡೆ ರಸದಲ್ಲಿ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನನ್ನು ವೈಟನ್ ಮಾಡುವಂಥ ಅಂಶಗಳಿರುತ್ತೆ. ಆಲೂಗಡ್ಡೆ ಸ್ಕಿನ್ ವೈಟನಿಂಗ್ಗೆ ತುಂಬ ಒಳ್ಳೆಯದು ಅಂತ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಈಗ ಆಲೂಗಡ್ಡೆ ರಸನ ನಾವು ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಎರಡನೇದಾಗಿ ನಮಗೆ ಬೇಕಾಗಿರುವಂಥದ್ದು ಟೊಮೆಟೊದಲ್ಲಿ ಕೂಡ ಅಷ್ಟೇ ಸ್ಕಿನ್ನನ್ನು ಬ್ಲೀಚ್ ಮಾಡುವಂಥ, ಇನ್ಸೈಡಿಂದ ನಿಮ್ಮ ಸ್ಕಿನ್ನಿಗೆ ಗ್ಲೋ ಕೊಡುವಂಥ ತುಂಬ ಅಂಶಗಳಿರುತ್ತೆ. ವಿಟಮಿನ್ ಸಿ ಕೂಡ ಇದರಲ್ಲಿ ಇರೋದ್ರಿಂದ ಇದು ನಮಗೆ ನೆರಿಗೆ ಕಟ್ಟೋದು ಅಥವಾ ಸುಕ್ಕಾಗೋದು ಇದನ್ನು ಕೂಡ ತಡೆಯುತ್ತೆ. ಸ್ಕಿನ್ಗೆ ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಕೊಡುತ್ತೆ. ಇದನ್ನು ಕೂಡ ಅಷ್ಟೇ ತುರಿದ್ಬಿಟ್ಟು ಒಂದು ಬಟ್ಟೆಗೆ ಹಾಕಿ ಕ್ಲೀನಾಗಿ ಹಿಂಡ್ಬಿಟ್ಟು ರಸನ ತಗೊಂಡು ರೆಡಿ ಇಟ್ಕೊಳ್ಳಿ. ಆಲೂಗಡ್ಡೆ ರಸ ಮತ್ತು ನಮಗೆ ಬೇಕಾಗಿರುವಂಥದ್ದು ಟೊಮೆಟೊ ರಸ. ಈಗ ಒಂದು ಕ್ಲೀನಾಗಿರುವಂಥ ಬೌಲನ್ನು ತಗೊಳ್ಳಿ. ಯಾವಾಗಲೂ ಅಷ್ಟೇ ಬ್ಯೂಟಿ ಟಿಪ್ಸ್ ನೀವೇನಾದರೂ ನಿಮ್ಮಷ್ಟಕ್ಕೆ ಮನೆಯಲ್ಲಿ ಮಾಡ್ಕೊತಿದ್ದೀರಾ ಅಂತಂದರೆ ಆದಷ್ಟು ಕ್ಲೀನಾಗಿರುವಂತಹ ಪಾತ್ರೆಗಳನ್ನು ಉಪಯೋಗ ಮಾಡಿಕೊಳ್ಳಿ. ಇನ್ನೊಂದು ಇಂಗ್ರೀಡಿಯೆಂಟ್ ನಮಗೆ ಬೇಕಾಗಿರೋದು ಮುಲ್ತಾನಿ ಮಿಟ್ಟಿ. ಹಿಂದಿನ ಕಾಲದಲ್ಲಿ ಜನರೆಲ್ಲ ಏನು ಅಂತಂದರೆ ಸೋಪಿನ ಬದಲು ಮೈ ತೊಳಿಲಿಕ್ಕೆ, ಮುಖ ತೊಳೆಯಲಿಕ್ಕೆ ಉಪಯೋಗ ಮಾಡ್ತಾಯಿದ್ರು. ಇದರಲ್ಲಿ ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡುವಂಥ, ಡೀಪ್ ಬ್ರೈಟ್ ಮಾಡುವಂಥ, ಡೀಪಾಗಿ ಡಿಟಾಕ್ಸಿಫೈ ಮಾಡುವಂಥ ಉತ್ತಮ ಅಂಶ ಇರುತ್ತೆ. 1-2 ಚಮಚದಷ್ಟು ಅಷ್ಟು ಮುಲ್ತಾನಿ ಮಿಟ್ಟಿನ ಹಾಕ್ಕೊಳ್ಳಿ. ಹಾಗೆಯೇ 1-2 ಚಮಚದಷ್ಟು ಕಡಲೆ ಹಿಟ್ಟು ಬಗ್ಗೆ ನಾನು ತುಂಬ ಹೇಳಿದ್ದೇನೆ. ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುವಂಥ, ತೆಗೆದು ಹಾಕುವಂಥ ಅಂಶಗಳಿರುತ್ತೆ, ಸ್ಕಿನ್ನನ್ನು ಟೈಟನ್ ಮಾಡುವಂಥ ಅಂಶಗಳಿರುತ್ತೆ, ವೈಟ್ ಮಾಡುವಂಥ ಅಂಶಗಳಿರುತ್ತೆ. 2 ಚಮಚ ಕಡಲೆ ಹಿಟ್ಟು, 2 ಚಮಚ ಮುಲ್ತಾನಿ ಮಿಟ್ಟಿ ರಸನ ನಾವು ತೆಗೆದಿದ್ದೀವಲ್ವ, ಅಂದರೆ ಆಲೂಗಡ್ಡೆ ರಸ, ಅದಾದ ನಂತರ ಟೊಮೆಟೊ ರಸ ಹಾಕ್ಕೊಳ್ಳಿ. ಅದಾದ ನಂತರ 4 ವಸ್ತಾಯಿತು. ಈಗ ಇನ್ನೊಂದು ವಸ್ತು ಸ್ಕಿನ್ ವೈಟನಿಂಗಿಗೆ, ನಿಮ್ಮ ಸ್ಕಿನ್ಗೆ ಅತ್ಯುತ್ತಮವಾಗಿರುವಂಥ ಗ್ಲೋಯಿಂಗ್ ಕೊಡುವಂಥ ವಸ್ತು ಏನು ಅಂತಂದರೆ ಲಿಂಬೆ ರಸ. ಜಸ್ಟ್ 1/4 ಚಮಚದಷ್ಟು ಲಿಂಬೆ ರಸ ಸಾಕು, ಜಾಸ್ತಿ ಬೇಡ. ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಅಂತಂದರೆ ಅಥವಾ ತುಂಬ ರ್ಯಾಷಸ್ ಇದೆ, ಪಿಂಪಲ್ ಇದೆ ಅಂತಂದರೆ ನೀವು ಈ ಲಿಂಬೆ ರಸ ಹಾಕ್ಕೊಳ್ಳೋದು ಬೇಡ. ಅದರ ಬದಲು ರೋಸ್ ವಾಟರ್, ಗುಲಾಬಿದು ರಸ ಇರುತ್ತಲ್ವ, ಅಂದರೆ ರೋಸ್ ವಾಟರ್ ಅಂತ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಪ್ಯೂರ್ ಆಗಿರುವಂಥದ್ದು ಬೇಕಿದ್ರೆ ಕೂಡ ಸಿಗುತ್ತೆ. ನಿಮಗೆ ಬೇಕಿದ್ರೆ ನಾನು ಲಿಂಕ್ ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ನೀವು ಅದನ್ನ ಸ್ವಲ್ಪ ಹಾಕೋಬೇಕು. ಗೊತ್ತಾಯ್ತಲ್ಲ? ಆಲೂಗಡ್ಡೆ ರಸ, ಟೊಮೆಟೊ ರಸ, ಮುಲ್ತಾನಿ ಮಿಟ್ಟಿ 2 ಚಮಚ, ಕಡಲೆ ಹಿಟ್ಟು 2 ಚಮಚ, ಹಾಗೆಯೇ ಸ್ವಲ್ಪ ಲಿಂಬೆ ರಸ ನಿಮಗೆ ಅಂದರೆ ಆಗಲ್ಲ, ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ, ಸ್ವಲ್ಪ ರ್ಯಾಷಸ್ ಇದೆ ಅಂತ ಅಂದರೆ ಗುಲಾಬಿ ವಾಟರ್ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ. ಪೇಸ್ಟ್ ಥರ ರೆಡಿ ಮಾಡಿಕೊಂಡು ನೀವು ಸ್ಕಿನ್ನಿಗೆ ಅಂದರೆ ನಿಮ್ಮ ಮುಖಕ್ಕೆ, ಕುತ್ತಿಗೆಗೆ ಕ್ಲೀನಾಗಿ ಕೋಟ್ ಮಾಡ್ಕೋಬೇಕು. ಹೇಗೆ ಹಚ್ಕೋಬೇಕು ಅಂತಂದರೆ ಒಂದು ಸರಿ ಹಚ್ಚೋದಲ್ಲ, ಇದು ಆ್ಯಕ್ಚುಲಾಗಿ ಇದರಲ್ಲಿ ಕೆಮಿಕಲ್ ಇರಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಆದ್ದರಿಂದ ನೀವೊಂದು ಅಟ್ಲೀಸ್ಟ್ 3-4 ಕೋಟ್ ಆದರೂ ಹಚ್ಕೋಬೇಕು, 4 ಲೇಯರ್ ಆದರೂ ಹಚ್ಕೋಬೇಕು. ಒಂದು ಸರಿ ಹಚ್ಕೊಳ್ಳಿ, ಒಂಚೂರು ಡ್ರೈ ಆದ ನಂತರ ಇನ್ನೊಂದು ಸರಿ ಹಚ್ಕೊಳ್ಳಿ. ಹಾಗೆಯೇ ಒಂದು 2-3 ಸರಿ ಆದರೂ ನೀವು ಹಚ್ಕೊಂಡು ದಪ್ಪ ಪೇಸ್ಟ್ ಥರ ಮುಖಕ್ಕೆ, ಕುತ್ತಿಗೆಗೆ, ಹಾಗೆ ಅಂದರೆ ಕುತ್ತಿಗೆ ಹಿಂಭಾಗಕ್ಕೆ ಹಚ್ಕೋಬಹುದು. ನೋಡಿ, ಈ ಥರ ಪೂರ್ತಿ ಮುಖಕ್ಕೆ ಮತ್ತು ಕುತ್ತಿಗೆಗೆ ನೀವು ಹಚ್ಕೊಂಡಾದ ನಂತರ ಇದನ್ನ ಒಣಗಲಿಕ್ಕೆ 20-30 ನಿಮಿಷ ಆದರೂ ಬಿಡಬೇಕು. ಇದು ಕರೆಕ್ಟಾಗಿ ಒಣಗಬೇಕು. ಅದಾದ ನಂತರ ತಣ್ಣಗಿನ ನೀರಲ್ಲಿ ಮುಖನ ತೊಳ್ಕೊಳ್ಳಿ, ಕ್ಲೀನಾಗಿ ಒರೆಸ್ಕೊಳ್ಳಿ. ಯಾವುದಾದ್ರೂ ಅತ್ಯುತ್ತಮವಾಗಿರುವಂತಹ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳಿ.
ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ ಇದು ದಿನ ಮಾಡುವಂಥದ್ದಲ್ಲ, ವಾರಕ್ಕೊಂದ್ಸರಿ ಆರಾಮ್ಸೆ ಇದನ್ನ ಮಾಡ್ಕೋಬೋದು. ನಾನು ನೋಡಿ ಒಂದ್ಸರಿ ಮುಖ ತೊಳೆದಾದ ನಂತರ ಜಸ್ಟ್ ನಾನು ಅಪ್ಲೈ ಮಾಡಿರುವಂಥದ್ದು ಇದೆರಡು ಕ್ರೀಮ್ ಮಾತ್ರ. ಇದು ನಾನು ನಾರ್ಮಲಾಗಿ ಉಪಯೋಗ ಮಾಡುವಂಥ ಮಾಯಿಶ್ಚರೈಸರ್. ಇದು ಏನು ಅಂತಂದರೆ ಲುಮಿಲೆಟ್ ಕ್ರೀಮ್ ಅಂತ ಅಂದ್ಬಿಟ್ಟು, ಇದು ಏನು ಅಂತಂದರೆ ನಿಮ್ಮನ್ನು ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ ನೀವು ರೆಗ್ಯುಲರ್ ಸ್ಕಿನ್ ಕೇರ್ ಆಗಿ ಯಾವುದಾದ್ರೂ ಒಂದು ಉತ್ತಮವಾಗಿರುವಂಥ ಮಾಯಿಶ್ಚರೈಸರನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ಲುಮಿಲೆಟ್ ಕ್ರೀಮ್ ಅಂತಂದರೆ ಸ್ಕಿನ್ಗೆ ಜಸ್ಟ್ ಗ್ಲೋ ಕೊಡುತ್ತೆ. ತುಂಬ ಅಂತಂದರೆ ನಿಮಗೆ ಡಾರ್ಕ್ ಮೇಕಪ್ ಲುಕ್ಕಲ್ಲ, ನಿಮ್ಮ ನ್ಯಾಚುರಲ್ ಸ್ಕಿನ್ನೇ ನ್ಯಾಚುರಲ್ ಆಗಿ ಗ್ಲೋ ಆಗೋ ಥರ ಮಾಡುತ್ತೆ. ಎರಡರದ್ದು ಕೂಡ ನಾನು ಇದನ್ನ ರೆಗ್ಯುಲರ್ ಆಗಿ ಜಾಸ್ತಿ ಅಂದರೆ ಆಫೀಸ್ಗೆಲ್ಲ ಹೋಗುವಾಗ ಜಾಸ್ತಿ ಮೇಕಪ್ ಮಾಡೋ ಬದಲು ಕೆಲವೊಂದು ಸರಿ ಬರೀ ಮಾಯಿಶ್ಚರೈಸರ್ ಮತ್ತು ಈ ಕ್ರೀಮನ್ನು ಹಚ್ಕೊಂಡು ಹೋಗ್ತೀನಿ. ಯಾವುದೇ ಮೇಕಪ್ ಮಾಡದೆ ನ್ಯಾಚುರಲ್ ಆಗಿ ನಿಮಗೆ ಸ್ಕಿನ್ ಗ್ಲೋ ಆಗೋ ಥರ, ಶೈನ್ ಆಗೋ ಥರ ಈ ಕ್ರೀಮ್ ಮಾಡುತ್ತೆ. ಇದು ಲ್ಯಾಕ್ಮೆ ಅವ್ರದ್ದು ಲುಮಿಲೆಟ್ ಕ್ರೀಮ್ ಅಂತ ಅಂದ್ಬಿಟ್ಟು, ಎರಡರದ್ದು ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಖಂಡಿತವಾಗ್ಲೂ ನೀವು ಆನ್ಲೈನಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು, ಅಥವಾ ನಿಮ್ಮ ನಿಯರ್ ಬೈ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.